16 ಸಿಸಿ ಕ್ಯಾಮೆರಾದ ಕಣ್ಗಾವಲಿರ್ತಕ್ಕಂತಹ ಮನೆಯಲ್ಲಿ ಕಳವು ಕೃತ್ಯ ನಡೆದಿದೆ. ಮನೆಗೆ ನುಗ್ಗಿ ಸುಮಾರು 1 ಕೆಜಿಯಷ್ಟು ಚಿನ್ನಾಭರಣವನ್ನು ಕಳವು ಮಾಡಿರ್ತಕ್ಕಂತಹ ಘಟನೆ ಬಜ್ಪೆಯ ಪೆರ್ಮುದೆಪೇಟೆಯಲ್ಲಿ ನಡೆದಿದೆ. ಪೆರ್ಮುದೆಯ ಜಾನ್ವಿನ್ ಪಿಂಟೋ ಅವರ ಮನೆಯಿಂದ ಈ ಕಳ್ಳತನ ನಡೆದಿದೆ. ಜಾನ್ವಿನ್ ಪಿಂಟೋ ಹಾಗೂ ಅವರ ಪುತ್ರ ಪ್ರವೀಣ್ ಪಿಂಟೋ ಕುವೈತ್ನಲ್ಲಿದ್ದಾರೆ. ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಇವರ ಮನೆಯ ಸುತ್ತ 16 ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಕ್ಯಾಮೆರಾ ಇಲ್ಲದ ಕಡೆಯಿಂದ ಬಂದು ಕ್ಯಾಮೆರಾದ ದಿಕ್ಕನ್ನು ಬದಲಿಸಿ ಕಿಟಕಿಯ ಕಬ್ಬಿಣದ ರಾಡನ್ನು ಮುರಿದು ಕಳ್ಳರು ಮನೆಯೊಳಗೆ ನುಗ್ಗಿದ್ರು. ಈ ಮನೆಯೊಳಗೆ ಮುದೋಳ, ಜರ್ಮನ್ ಶೆಫರ್ಡ್ ಸೇರಿದಂತೆ 8 ಸಾಕು ನಾಯಿಗಳು ಕೂಡ ಇದೆ. ಇವುಗಳ ಕಣ್ತಪ್ಪಿಸಿ ಕೃತ್ಯವೆಸಗಿದ್ದಾರೆ. ಲಾಕರ್ನಲ್ಲಿದ್ದಂತಹ ಅಪಾರ ಚಿನ್ನಾಭರಣ, ವಾಚುಗಳನ್ನು ಕಳವು ಮಾಡಿದ್ದಾರೆ. ಲಾಕರ್ ಕೀಯನ್ನು ಬಳಸಿ ಅದನ್ನು ತೆರೆದಿರುವಂಥದ್ದು ಕಂಡು ಬಂದಿದೆ. ಪ್ರತಿದಿನ ಮನೆಯ ನಾಯಿಗಳಿಗೆ ಆಹಾರವನ್ನು ಹಾಕಲಿಕ್ಕೆ ಇಬ್ಬರು ಕೆಲಸದಾಳುಗಳು ಬರ್ತಾ ಇದ್ರು. ಎಂದಿನಂತೆ ಅವರು ಬೆಳಗ್ಗೆ ನಾಯಿಗಳಿಗೆ ಆಹಾರವನ್ನು ಹಾಕಲಿಕ್ಕೆ ಬಂದಿದ್ದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಬಳಿಕ ಅವರು ಕುವೈತ್ನಲ್ಲಿರುವ ಮಾಲಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಎಸಿಪಿ ಕೆ ಶ್ರೀಕಾಂತ್, ಇನ್ಸ್ಪೆಕ್ಟರ್ ಸಂದೀಪ್, ಬೆರಳಚ್ಚು ತಜ್ಞರು ಶ್ವಾನದಳ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಾಲಕರು ಬುಧವಾರ ಕುವೈತ್ನಿಂದ ಆಗಮಿಸಿದ ಬಳಿಕ ಕಳವಾದ ಸೊತ್ತುಗಳ ನಿಖರವಾದ ಮಾಹಿತಿ ಲಭ್ಯವಾಗಲಿಕ್ಕಿದೆ.